ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದ ದುಮಡ್ಕ, ಚಾಕೋಟೆ, ಮದಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸುಮಾರು 13 ಮನೆಗಳಿಗೆ ಸುಮಾರು 90 ವರ್ಷಗಳ ಹಿಂದಿನಿಂದಲೂ ಪಂಚಾಯತ್ ಕಾಲುದಾರಿ ಊರ್ಜಿತದಲ್ಲಿರುತ್ತದೆ. 13 ಮನೆಗಳಿಗೆ ಸಂಪರ್ಕ ರಸ್ತೆ ಇಲ್ಲವಾಗಿದ್ದು ಅನಾರೋಗ್ಯ ಪೀಡಿತ ಸಂದರ್ಭದಲ್ಲಿ ಹೊತ್ತುಕೊಂಡು ಹೋಗುವಂತಹ ಅನಿವಾರ್ಯತೆ ಉಂಟಾಗಿದೆ. ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಗಿರಿಧರ್ ನಾಯ್ಕ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಕಳೆದ ದಿನಗಳಲ್ಲಿ ತುರ್ತಾಗಿ ಆಸ್ಪತ್ರೆಗೆ ಸೇರಿಸಲು ಸಾಧ್ಯವಾಗದೆ ಪ್ರಾಣವನ್ನು ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಉಂಟಾಗಿದೆ. ಸದ್ರಿ ಕಾಲೋನಿಯ ಪರಿಶಿಷ್ಟ ಪಂಗಡದ ಮನೆಗಳ ಜನರು ಕೃಷಿ ಉತ್ಪತ್ತಿಯನ್ನು ಮಾರಾಟಕ್ಕೆ ತಲೆಯ ಮೇಲೆ ಹೊತ್ತುಕೊಂಡು ಹೋಗಬೇಕಾದ ಅನಿವಾರ್ಯತೆ ಇರುತ್ತದೆ. ಪಡಿತರ ಹಾಗೂ ದಿನಸಿ ಸಾಮಾನುಗಳನ್ನು ತರಲು ಪ್ರಯಾಸ ಪಡಬೇಕಾದ ಅನಿವಾರ್ಯತೆ ಇರುತ್ತದೆ. ಶಾಲಾ ಮಕ್ಕಳಿಗೆ ರಸ್ತೆ ಇಲ್ಲದೆ ಇರುವುದರಿಂದ ಕಷ್ಟಕರವಾಗಿದ್ದು, ಪರಿಶಿಷ್ಟ ಪಂಗಡಕ್ಕೆ ಸೇರಿದ ದುಮಡ್ಡ, ಚಾಕೋಟೆ, ಮದಕ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮನೆಗಳಿಗೆ ಸಂಪರ್ಕ ರಸ್ತೆ ಇಲ್ಲವಾಗಿದೆ. ಸುಮಾರು 100ಕ್ಕಿಂತ ಮೇಲ್ಪಟ್ಟ ಜನರಿಗೆ ಪ್ರಾಥಮಿಕ ಸೌಲಭ್ಯಗಳಿಂದ ವಂಚಿತರಾಗುತ್ತಿದ್ದಾರೆ. ಆದುದರಿಂದ ತಕ್ಷಣ ತಾವು ಕಾರ್ಯಪ್ರವೃತ್ತರಾಗಿ ದುಮಡ್ಡ, ಚಾಕೋಟೆ, ಮದಕ ಸಲಶಿಷ್ಟ ಪಂಗಡಕ್ಕೆ ಸೇರಿದ 13 ಮನೆಗಳಿಗೆ ಸಂಪರ್ಕ ರಸ್ತೆಯನ್ನು ರಚಿಸಿಕೊಡಬೇಕಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಕರ್ನಾಟಕ ಇದರ ವತಿಯಿಂದ ವಿನಂತಿಸುತ್ತಿದ್ದು, ರಸ್ತೆ ರಚನೆಗೆ ಸ್ಪಂದಿಸದಿದ್ದಲ್ಲಿ ಮುಂದೆ ಸಂಘಟನೆ ವತಿಯಿಂದ ಉಗ್ರ ಪ್ರತಿಭಟನೆಯನ್ನು ಮಾಡಲು ಸಿದ್ಧರಿದ್ದೇವೆ ಎಂದರು. ಹಾಗಾದರೆ ಒಂದು ಪಂಚಾಯತಿಗೆ ವರ್ಷದಲ್ಲಿ ಅವರು ತೆರಿಗೆ ಕಟ್ತಾರೆ. ಒಂದು 450, 420 ಎಲ್ಲ ಮನೆಯವರು ಕಟ್ತಾರೆ, 13 ಮನೆಯವರು ಕಟ್ತಾರೆ. ಅವರಿಗೆ ಹೋಗ್ಲಿಕ್ಕೆ ಕಾಲುದಾರಿ. ಅದೇ ಇದರಲ್ಲಿ ಅವರು ಮಾಜಿ ಅಧ್ಯಕ್ಷರಾಗಿದ್ದರು, ಅದೇ ಕಾಲೋನಿಯ ಒಂದು ಮಾಜಿ ಅಧ್ಯಕ್ಷರಾಗಿದ್ದರು. ಅವರು ಸಹ ಹೇಳುವಾಗ ಎಲ್ಲರಿಗೂ ಅಶೋಕ್ ರೈ ಅವರು ಈ ಪ್ರಸ್ತಾವನೆ ಮಾಡಿದಾರಂತೆ. ಅವ್ರು ಹೇಳಿದಾರಂತೆ, ಅಶೋಕ್ ರೈ ಹೇಳಿದ್ದಾರೆ, ನಾನು ಗೆದ್ದು ಬಂದ ಕೂಡಲೇ ನಾವು 2 ದಿವಸದಲ್ಲಿ ನಾನು ರಸ್ತೆ ಮಾಡಿಕೊಡ್ತೇನೆ ಅಂತೇಳಿ. ಈಗ ಗೆದ್ದು ಬಂದು 2.5 ವರ್ಷ ಆಯ್ತು. ಯಾರು? ಅಶೋಕ್ ರೈ ಶಾಸಕರು, ಅಶೋಕ್ ರೈವಣ್ಣ ಇದೇ ಕಾಲೋನಿಯವರು. ಈಗ ಅವರಿಗೆ ಹೇಳಿದ್ದಾನೆ, ಯಾವ ತರ 13 ಮನೆ ಉಂಟು, ಎಷ್ಟು ಜನರಿದ್ದಾರೆ, ಎಷ್ಟು ಬಡವರಿದ್ದಾರೆ ನಿಮಗೆ ಅದು ಗೊತ್ತು. ಒಂದು 5 kg ಮೂಟೆ, ಒಂದು ಸ್ವಲ್ಪ ಅವರ ಹತ್ರ ಕೃಷಿ ಉಂಟು, ಒಂದು ಕೃಷಿಗಾಗುವ ಬೋರಿನ ನೀರಿನ ವ್ಯವಸ್ಥೆ ಇಲ್ಲ, ಒಂದು ಬಾಳೆಗೊನೆಯಾದ್ರೂ ಒಂದು ಕೃಷಿ ಮಾರುಕಟ್ಟೆಗೆ ತರುವುದಾದ್ರೆ ಹೇಗೆ ತರುವುದಂತ ಹೇಳಿ ಇಂಥ ಒಂದು ವಿಷಯ ಇದ್ರು ಯಾರು ಇದನ್ನು ಕಡೆಗಣಿಸ್ತಾರೆ ಅಂದ್ರೆ ಪಂಚಾಯತಿಯಲ್ಲಿ ಹೇಳುವವರು ನಾವು ತುಂಬಾ ಪ್ರಯತ್ನ ಮಾಡಿದ್ದೇವೆ. ಪಂಚಾಯತ್ ಅಧ್ಯಕ್ಷರನ್ನು ನಾನು ಮೊನ್ನೆ ನೀಡೋಗಿ ಮಾತಾಡಿದೆ. ಅದು ಬಿಡಿ, ನಾನು ಮೊನ್ನೆ ಆದಿತ್ಯ ಅದನ್ನು ರಸ್ತೆ ನೋಡ್ಲಿಕ್ಕೆ ಹೋಗುವಾಗ ನನ್ನ ಮೇಲೆ ನಿನ್ನೆ FIR ಆಗಿದೆ. FIR ಅಲ್ಲಿ ಅವರು ಪಾರ್ಟಿಯವರು FIR ಆಗಿ, ಹೇಗೆ ನಮಗೆ ಅವರು ಬೈದ್ರು ಅಂತ. ಆ ವ್ಯಕ್ತಿ ಯಾರಂತ ಹೇಳಿ ಗೊತ್ತಿಲ್ಲ, ನನ್ನ ಮೇಲೆ ಇದವರು SI ಅವರು ಫೋನ್ ಮಾಡಿದ್ರು, ನಿಮ್ಮ ಮೇಲೆ FIR ಆಗಿದೆ ಅಂತ ಹೇಳಿ. ಯಾವ ಕಾರಣಕ್ಕೆ FIR ಅಂತ ನೋಡಿ, ಎಲ್ಲರೂ ಬಂದು ಹೊರಗೆ ಕೂತ್ಕೊಳ್ಳಿದ್ದಾರೆ. ಅವರ ಹತ್ರ ನೀವು ಕೂತು ಮಾತಾಡಿ. 5-6 ಜನ ಅವರ ಹತ್ರ, ಅವರಿಗೆ ಮತ್ತು ನನ್ನ ಸೇರಿಸಿ ಒಂದು 7 ಜನರಿಗೆ ಇದು ಕಂಪ್ಲೇಂಟ್ ಕೊಟ್ಟಿದೆ. ಪ್ರವೀಣ್, V4 ನ್ಯೂಸ್, ಪುತ್ತೂರು. ಮಂಗಳೂರಿನ ವಿಜಯ್ PO ಮಾಲ್ನಲ್ಲಿರುವ LED ಝೋನ್ ಗ್ರಾಹಕರ ಅತ್ಯುತ್ತಮ ಸೇವೆಗೆ ಹೆಸರಾದ ವಿದ್ಯುತ್ ಉಪಕರಣಗಳ ಮಳಿಗೆ. ಹೆಸರಾಂತ ಬ್ರ್ಯಾಂಡ್ಗಳಾದ ಫಿಲಿಪ್ಸ್, ಮ್ಯಾಸ್ಕಾನ್, ಲಾಫೆಟ್, LED ಲ್ಯೂಮ್ ಇನ್ನೂ ಅನೇಕ ಕಂಪನಿಗಳ ಉತ್ತಮ ಗುಣಮಟ್ಟದ ಉತ್ಪನ್ನಗಳು ನಮ್ಮಲ್ಲಿ ಆಕರ್ಷಕ ಕಡಿಮೆ ದರದಲ್ಲಿ ದೊರೆಯುತ್ತವೆ. ಆಕರ್ಷಕ ಅಲಂಕಾರಿಕ ತೂಗುದೀಪಗಳು, LED ಶ್ಯಾಂಡ್ಲಿಯರ್ಸ್, ವಾಲ್ ಲೈಟ್ಸ್, LED ಮಿರರ್ಸ್, ವಾಟರ್ ಹೀಟರ್ಸ್, BLDC ಫ್ಯಾನ್ಸ್, ಇದರೊಂದಿಗೆ ಕ್ರಾಂಪ್ಟನ್, ಆಟನ್ಬರ್ಗ್, ಓರಿಯಂಟ್ ಫ್ಯಾನ್ಸ್, AO ಸ್ಮಿತ್ ಪ್ಯೂರಿಫೈಯರ್ ಸ್ಪರ್ಧಾತ್ಮಕ ಬೆಲೆಯಲ್ಲಿ ದೊರೆಯುತ್ತವೆ. ನುರಿತ ತಜ್ಞರಿಂದ ಸರ್ವಿಸ್ ಕೂಡ ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಶೋರೂಮ್ LED ಝೋನ್ ಅನ್ನು ಸಂಪರ್ಕಿಸಿ.